ಮಂಗಳೂರಿನ ಸಹ್ಯಾದ್ರಿ ಕಾಲೇಜಿನಲ್ಲಿರುವ ಹೈಡ್ರೋಜನ್ ಇನ್ನೋವೇಷನ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಹೈಡ್ರೋಜನ್ ನಾವೀನ್ಯತೆ ದಿನಾಚರಣೆ ಹಿನ್ನೆಲೆ ಮಂಗಳೂರಿನ ಸಹ್ಯಾದ್ರಿ ಕಾಲೇಜಿನ ಆವರಣದಲ್ಲಿ ಪ್ರಾತ್ಯಕ್ಷಿಕೆಯ ಕಾರ್ಯಕ್ರಮ ನಡೆಯಿತು. ಮಂಗಳೂರಿನ ಸಹ್ಯಾದ್ರಿ ಕಾಲೇಜಿನ ಆವರಣದಲ್ಲಿ ಹೈಡ್ರೋಜನ್ ನಾವೀನ್ಯತೆ ದಿನಾಚರಣೆ ಹಿನ್ನೆಲೆ ಪ್ರಾತ್ಯಕ್ಷಿಕೆಯ ಕಾರ್ಯಕ್ರಮವು ನಡೆಯಿತು. ಹೈಡ್ಜನ್ ಸಂಸ್ಥೆಯ ನಿರ್ದೇಶಕ ಡಾ ಮಾಣಿಪಾಡಿ ಕೃಷ್ಣಕುಮಾರ್ ಮಾತನಾಡಿ, ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ನೀರಿನಿಂದ ಹೈಡ್ರೋಜನ್ ತಯಾರಿಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಈ ತಂತ್ರಜ್ಞಾನ ಮುಖ್ಯ ಭೂಮಿಕೆಗೆ ಬರಲಿದೆ. ಕಾರ್ಖಾನೆಗಳಲ್ಲಿ ಆರಂಭಿಕ ಹಂತದಲ್ಲಿ ಹಸಿರು ಹೈಡ್ರೋಜನ್ ಬಳಸಲು ಒತ್ತು ನೀಡಲಾಗುತ್ತಿದೆ ಎಂದರು. ಆ ಕಂಪನಿಯ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಿ ಇಲ್ಲಿ ಮಂಗಳೂರಿನಲ್ಲಿ ಹೈಡ್ರೋಜನ್ ಇನ್ನೋವೇಷನ್, ಅದೇ ಹೆಸರಿನಲ್ಲಿ ಹೈಡ್ರೋಜನ್ ಇನ್ನೋವೇಷನ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳುವ ಕಂಪನಿ. ಈ ಕಂಪನಿಯಲ್ಲಿ ಇಲ್ಲಿ ನಾವು ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರೋಲೈಸರ್, ಅಂದರೆ ಹೈಡ್ರೋಜನ್ ಗ್ಯಾಸನ್ನು ಪ್ರೊಡ್ಯೂಸ್ ಮಾಡುವಂಥ ಎಕ್ವಿಪ್ಮೆಂಟ್ ಮೆಷಿನನ್ನು ನಾವು ಇಲ್ಲಿ ಅಸೆಂಬ್ಲಿ ಮಾಡುವಂಥದ್ದು, ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥದ್ದು. ಕೆಲವೆಲ್ಲ ಕಾಂಪೊನೆಂಟ್ಸು ಪುಣೆಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತದೆ, ಬಟ್ ಅಸೆಂಬ್ಲಿ ಮತ್ತು ಟೆಸ್ಟಿಂಗು ಇವೆಲ್ಲವೂ ಈ ಸಹ್ಯಾದ್ರಿ ನಮ್ಮ ಕ್ಯಾಂಪಸ್ಸಿನಲ್ಲಿ ನಡೀಲಿಕ್ಕಿದೆ. ಈಗ ಹೈಡ್ರೋಜನ್ ಗ್ಯಾಸ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಗ್ರೀನ್ ಹೈಡ್ರೋಜನ್ ಅಂತ ಹೇಳುವಂಥ ವಿಷಯ. ಗ್ರೀನ್ ಹೈಡ್ರೋಜನ್ ಅಂದರೆ ಸೋಲಾರ್ ಎನರ್ಜಿ ಉಪಯೋಗ ಮಾಡಿ ಪ್ರೊಡ್ಯೂಸ್ ಮಾಡುವಂಥ ಹೈಡ್ರೋಜನ್ ಗ್ಯಾಸ್. ಹೈಡ್ರೋಜನ್ ಗ್ಯಾಸನ್ನು ಆಲ್ಕಲೈನ್ ಎಲೆಕ್ಟ್ರೋಲೈಸರ್ ಅಂತ ಒಂದು ವಿಭಾಗದಲ್ಲಿ, ಒಂದು ಟೈಪ್ ಆಫ್ ಎಲೆಕ್ಟ್ರೋಲೈಸರ್, ಇನ್ನೊಂದು ಪ್ರೋಟಾನ್ ಎಕ್ಸ್ಚೇಂಜ್ ಮೆಂಬ್ರೇನ್ ಎಲೆಕ್ಟ್ರೋಲೈಸರ್ ಅಂತ, ಅದಕ್ಕೆ ಪೆಮ್ ಅಂತ ಹೆಸರು, ಅದು ಇನ್ನೊಂದು ವಿಭಾಗ. ಮತ್ತೊಂದು ವಿಭಾಗ, ಹೊಸ ವಿಭಾಗ, ಈಗಿನ ವಿಭಾಗ ಅಂದರೆ ಅನಯಾನ್ ಎಕ್ಸ್ಚೇಂಜ್ ಮೆಂಬ್ರೇನ್ ಎಲೆಕ್ಟ್ರೋಲೈಸರ್. ಹೈಡ್ಜನ್ ಚೇರ್ಮನ್ ಡಾಕ್ಟರ್ ಮೈಕಲ್ ಗ್ರೇಸಿಲ್ಸ್ ಮಾತನಾಡಿ, ಸೋಲಾರ್, ವಿಂಡ್, ಹೈಡ್ರೋ ಪವರ್ ದೇಶದಲ್ಲಿ ಲಭ್ಯವಿದೆ, ಆದರೆ ಇವುಗಳನ್ನು ನೇರವಾಗಿ ಸಂಗ್ರಹಿಸಿಡುವ ವ್ಯವಸ್ಥೆ ಇಲ್ಲ. ಹೈಡ್ರೋಜನ್ ಸಂಗ್ರಹಿಸಿಡಲು ಸಾಧ್ಯವಿದೆ. ರಸಗೊಬ್ಬರ, ಉಕ್ಕು, ರಾಸಾಯನಿಕಗಳು ಹಾಗೂ ಸಂಸ್ಕರಣಾ ವಲಯಗಳಿಗೆ ಹೈಡ್ರೋಜನ್ ಭವಿಷ್ಯದ ಶಕ್ತಿ. ಹಸಿರು ಇಂಧನಕ್ಕೆ ಪೂರಕವಾಗಿ ಹೈಡ್ರೋಜನ್ ತಯಾರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು. Our flagship product, 25 kilowatt anion exchange membrane electrolyzer, is the first of its kind globally, the first of its kind of this size, and also the very first that has been fully manufactured in India, in this state of Karnataka. And we're very proud to be established here. We have received amazing support both from the college as well as from the government, and we're looking forward to scale up our production and our engineering facilities over here. Yeah, so at this stage we've just set up a manual assembly line. This is able to produce about 2 systems a week. One system is 25 kilowatts, so that's about 2 megawatts per week. But we will be scaling up this year and aim to reach a production capacity of 20 megawatt by the end of this year. That is equivalent to $25 million. ಮ್ಯಾನೇಜಿಂಗ್ ಪಾರ್ಟ್ನರ್ ಶೋಯಬ್ ಮಾತನಾಡಿ, ಸೋಲಾರ್, ವಿಂಡ್, ಹೈಡ್ರೋ ಪವರ್ ದೇಶದಲ್ಲಿ ಲಭ್ಯವಿದೆ, ಆದರೆ ಇವುಗಳನ್ನು ನೇರವಾಗಿ ಸಂಗ್ರಹಿಸಿಡುವ ವ್ಯವಸ್ಥೆ ಇಲ್ಲ. ಹೈಡ್ರೋಜನ್ ಸಂಗ್ರಹಿಸಿಡಲು ಸಾಧ್ಯವಿದೆ. ರಸಗೊಬ್ಬರ, ಉಕ್ಕು, ರಾಸಾಯನಿಕಗಳು ಹಾಗೂ ಸಂಸ್ಕರಣಾ ವಲಯಗಳಿಗೆ ಹೈಡ್ರೋಜನ್ ಭವಿಷ್ಯದ ಶಕ್ತಿ. ಹಸಿರು ಇಂಧನಕ್ಕೆ ಪೂರಕವಾಗಿ ಹೈಡ್ರೋಜನ್ ತಯಾರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು. Especially in the now commercialized, which are alkaline and proton exchange membrane, 2 technologies. Alkaline is cheaper, but the problem with alkaline is you cannot operate with solar and wind. Intermittency is a problem. So it's switching on and off is very difficult. Though it's a cheap system, but switching on and off is difficult. So solar and wind are intermittent. So you have only solar for 6 hours. Wind again depends on wind speeds. So you can't use alkaline if you have to operate a plant for 24/7. The problem again with PEM is you can switch it on 24/7 on different loads. You can operate it, but the PEM, it's a very expensive system, especially the coatings. You have iridium, platinum, which are very, very precious metals and expensive metals which go in PEM. So AEM as a technology can solve for both. It can operate at intermittent loads of renewable power, but at the same time ಹೈಡ್ರೋಜನ್ ಇನ್ನೋವೇಷನ್ ಪ್ರೈವೇಟ್ನ ತಯಾರಿಕಾ ಘಟಕ ಮಂಗಳೂರಿನ ಸಹ್ಯಾದ್ರಿ ಆವರಣದಲ್ಲಿ ಕಾರ್ಯನಿರ್ವಹಿಸುತ್ತಿದೆ.
ಇದರಲ್ಲಿ ಹೈಡ್ರೋಜನ್ ಗ್ಯಾಸ್ ತಯಾರಿಸಲು ಬೇಕಾದ ಉಪಕರಣವಾದ ಎಲೆಕ್ಟ್ರೋಲೈಸರ್ಗಳನ್ನು ತಯಾರಿಸಿ ಪರೀಕ್ಷಿಸಲಾಗುತ್ತಿದೆ. ದೇಶದಲ್ಲಿ 25 ಕಿಲೋ ವ್ಯಾಟ್ ಘಟಕ ಅನ್ವೇಷಣೆ ಇದೇ ಮೊದಲ ಬಾರಿಗೆ ಮಾಡಲಾಗಿದೆ. ಹೈಡ್ರೋಜನ್ ತಯಾರಿಸುವ ವೇಳೆ ಹಸಿರು ಆಕ್ಸಿಜನ್ ಸಂಗ್ರಹವಾಗುತ್ತಿದ್ದು ಅವುಗಳನ್ನು ಆದ್ಯತೆಯ ಮೇರೆಗೆ ಬಳಸಲು ಅವಕಾಶವಿದೆ. ನೀರಿನಿಂದ ಹೈಡ್ರೋಜನ್ ಹಾಗೂ ಆಕ್ಸಿಜನ್ ಪ್ರತ್ಯೇಕಿಸುವ ಎಲೆಕ್ಟ್ರೋಲೈಸರ್ ಘಟಕವನ್ನು ಹೈಡ್ಜೆನ್ ಸಂಸ್ಥೆಯ ಮೂಲಕ ಸಹ್ಯಾದ್ರಿ ಆವರಣದಲ್ಲಿ ತಯಾರಿಸಲಾಗಿದೆ. ಪ್ರಸ್ತುತ ನಡೆಯುತ್ತಿರುವ ವಿಧಾನದಲ್ಲಿ ಪ್ರತಿ ಕೆಜಿ ಹೈಡ್ರೋಜನ್ ತಯಾರಿಸುವ ವೇಳೆ 9 ಕೆಜಿ ಇಂಗಾಲವನ್ನು ಪರಿಸರಕ್ಕೆ ಬಿಡುಗಡೆಗೊಳಿಸುತ್ತಿದೆ. ಆದರೆ ಹೊಸ ವಿಧಾನವು ಇಂಗಾಲ ಬಿಡುಗಡೆಗೊಳಿಸದೆ 9 ಲೀಟರ್ ನೀರಿನಿಂದ ಸುಮಾರು 50 ಯೂನಿಟ್ ವಿದ್ಯುತ್ ಬಳಸಿಕೊಂಡು 1 ಕೆಜಿ ಹೈಡ್ರೋಜನ್ ತಯಾರಿಸುತ್ತದೆ. 25 ಕಿಲೋ ವ್ಯಾಟ್ ಉಪಕರಣದಿಂದ ದಿನಕ್ಕೆ 10.7 ಕೆಜಿ ಹೈಡ್ರೋಜನ್ ತಯಾರಿಸಲು ಸಾಧ್ಯವಿದೆ. So this new 25 kilowatt AEM electrolyzer, completely indigenously almost developed in India. It was very amazing to see it in live in action, and we also had a tour of all the components and all the parts which go into this electrolyzer. It was very great to see that most of the components, except maybe barring 2, are all made in India, and I'm from Pune, so made in Pune so made me more proud. So it really shows how India's ecosystem is coming together to make a world-class product. This product is the first in the world at this size in the AEM scale, so we're very excited to be partnering with them, in fact, as their power supplies partner, and we're hoping to see them go to many great lengths. Humidification systems for the textile industry and CNC machines, machine tool engineering business is there. Then we have a renewable energy business. Basically, Bartley Boy is supporting to the hygiene as an EPC player, that is engineering, procurement and construction company, to set up this green hydrogen plant. Today, because of this, today all world is looking for this environmental sustainability. So hydrogen is the best solution for this. And today I think that Hygiene has proved that their indigenous technology of an electrolyzer manufacturing, wind or any renewable power. So we have developed this product in National University of Singapore. So we spin off from the National University of Singapore, and then with this innovation we bring to the crossroad border. So currently we are making this manufacturing plant in India, which is located in Mangalore at the Sahyadri Engineering College campus. We are producing this electrolyzer, which will give the demand, which will require the demand of India. We can supply this electrolyzer in India. It's a made in India product. It's a highly efficient electrolyzer, and then we can also make this product for global. So we want to go from India to global of this electrolyzer. This is considering the current situation where actually hydrogen is required for every industry, whether it is from urea production or from semiconductor industry or for electronics industry or even gas industry, oil industry. Everywhere actually we need hydrogen, and currently whatever hydrogen produce, it also produce carbon dioxide. In this case, our technology, we produce hydrogen. ಹೈಡ್ರೋಜನ್ ಇನ್ನೋವೇಷನ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕಿ ರಮ್ಯಶ್ರೀ, ಪ್ರಿಯಾಂಕಾ ಸಹಸ್ರಬುದ್ಧೆ, ಸೀನಿಯರ್ ಸ್ಟಾಕ್ ಇಂಜಿನಿಯರ್ ಕಿರಣ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.